ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ 130 ಸ್ಥಾನ ಹಾಗೂ ಗರಿಷ್ಠ 150 ಸ್ಥಾನಗಳಲ್ಲಿ ಗೆಲ್ಲುತ್ತದೆ ಎಂಬ ವಿಶ್ವಾಸವನ್ನ ಪ್ರತಿಪಕ್ಷ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಪ್ರಜಾಧ್ವನಿ ಕಾರ್ಯಕ್ರಮದ ಅಂಗವಾಗಿ ಇಂದು ಉಡುಪಿಗೆ ಆಗಮಿಸಿದ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಒಂದು ಸ್ಥಾನವನ್ನು ಗೆದ್ದಿರಲಿಲ್ಲ. ಈ ಬಾರಿ 2-3 ಸ್ಥಾನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5-6 ಸ್ಥಾನವನ್ನು ಗೆಲ್ಲುವ ನಿರೀಕ್ಷೆಯನ್ನ ಹೊಂದಿದ್ದೇವೆ. ಒಮ್ಮೆ ಬಿಜೆಪಿಯವರು ಗೆದ್ರೆ ಮತ್ತೆ ಅದೇ ಪುನರಾವರ್ತನೆ ಆಗಬೇಕು ಅಂತ ಏನೂ ಇಲ್ಲ. ಈ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ 7 ಗೆದ್ದಿತ್ತು. ಅಭ್ಯರ್ಥಿಗಳ ಪಟ್ಟಿಯನ್ನ ಫೆಬ್ರವರಿ ಮೊದಲ ವಾರ ಸಭೆ ಕರೆದು ಅಂತಿಮ ತೀರ್ಮಾನ ಮಾಡುತ್ತೇವೆ ಎಂದು ತಿಳಿಸಿದರು. ಬಿಜೆಪಿಯವರಿಗೆ ಅಭಿವೃದ್ಧಿಯಲ್ಲಿ ನಂಬಿಕೆ ಇಲ್ಲ. ಲವ್ ಜಿಹಾದ್ ಬಗ್ಗೆ ಹೆಚ್ಚು ಮಾತನಾಡಿ, ರಸ್ತೆ ಚರಂಡಿ, ಬಡವರ ಕಾರ್ಯಕ್ರಮಗಳು, ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಡಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಪಕ್ಷದವರಿಗೆ ಫಾರ್ಮನ್ನು ಹೊರಡಿಸಿದ್ದಾರೆ. ಅವರ ಮನಸ್ಸಿನಲ್ಲಿ ಏನು ಇದೆ ಎಂಬುದನ್ನು ಬಾಯಿ ಬಿಟ್ಟು ಹೇಳಿದ್ದಾರೆ. ಬಿಜೆಪಿಯಿಂದ ಕರಾವಳಿ ಸೇರಿದಂತೆ ಕರ್ನಾಟಕದ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ ಎಂದು ನುಡಿದರು. ಕರಾವಳಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದಂತಹ ಸಿದ್ದರಾಮಯ್ಯ, ಭಯೋತ್ಪಾದನೆ ಯಾರು ಮಾಡಿದ್ರೂ ತಪ್ಪು, ನಾವು ಅದನ್ನು ಖಂಡಿಸುತ್ತೇವೆ. ಭಯೋತ್ಪಾದಕರಿಗೆ ಕಠಿಣವಾದ ಶಿಕ್ಷೆಯಾಗಬೇಕು. ನಮಗೆ ಹಿಂದುತ್ವದ ಹೆಸರಲ್ಲಿ ಸುಳ್ಳು ಹೇಳುವವರು ಹಾಗೂ ಮನುವಾದ ಮಾಡುವವರನ್ನ ಕಂಡರೆ ಕೋಪ. ನಾವು ಮನುಷ್ಯರನ್ನ ಪ್ರೀತಿಸುವ ಜನ. ಎಲ್ಲ ಧರ್ಮದವರು ಮನುಷ್ಯರು. ಮನುಷ್ಯರನ್ನ ಪ್ರೀತಿಸಬೇಕು. ಅದರಲ್ಲಿ ನಾವು ನಂಬಿಕೆಯನ್ನ ಇಟ್ಟುಕೊಂಡಿದ್ದೇವೆ. ಕರಾವಳಿ ಜಿಲ್ಲೆ ಹಿಂದುತ್ವದ ಪ್ರಯೋಗಾಲಯ. ಸುಳ್ಳು ಹೇಳುವುದೇ ಬಿಜೆಪಿಯವರ ಕಸುಬು ಆಗಿದೆ. ಸಾವರ್ಕರ್ ಹಿಟ್ಲರ್ ತತ್ವದಿಂದ ಪ್ರಭಾವಿತರಾದವರು. ಹಿಂದುತ್ವ ಶಬ್ದವನ್ನ ಸಾವರ್ಕರ್ ಹುಟ್ಟು ಹಾಕಿದ್ರು. ಹಿಂದೂ ಬೇರೆ, ಹಿಂದುತ್ವ ಬೇರೆ ಎಂದರು. ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯನ್ನು ಕಿತ್ತೊಗಿಬೇಕು, ಕಾಂಗ್ರೆಸ್ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಈಗಾಗಲೇ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಈ ಸಾರಿ ಮಮತಾ ಬ್ಯಾನರ್ಜಿಯನ್ನು ಕೆಳಗೆ ಇಳಿಸ್ತೀವಿ ಅಂತ ಓದ್ಬೇಕು. ಇವೆಲ್ಲ ಚುನಾವಣೆ ಗಿಮಿಕ್ಗಳಿಗೆಲ್ಲ ಜನ ಅರ್ಥ ಮಾಡ್ಕೊತಾರೆ. ಯತ್ನಾಳ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಅವರು? ಆಯ್ತಪ್ಪ, ನಮಗೆ ಕುರ್ಚಿ ಮೇಲೆ ಆಸೆ, ಇವ್ರಿಗೆ ಯಾವ ಆಸೆ? ಬಿಟ್ಬಿಡಿ ಹಾಗಾದ್ರೆ ಕುರ್ಚಿನ. ಮಗನೂ ತಗೊಂಡೋಗಿ BCC ಅಧ್ಯಕ್ಷರು ಮಾಡಿದ್ದೀರಿ, ಸೆಕ್ರೆಟರಿ ಮಾಡಿದ್ದೀರಿ. ಕುರ್ಚಿ ಮೇಲೆ ಆಸೆ ಅಂತ ನಮಗೆ. ಇವ್ರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಕಾಂಗ್ರೆಸ್, ನಾಟ್ ನಡ್ಡಾ, ನಾಟ್ ನರೇಂದ್ರ ಮೋದಿ, ನಾಟ್ ಅಮಿತ್ ಶಾ. ಗೊತ್ತಾಯ್ತಾ? ದಿಸ್ ಎ ಲ್ಯಾಬೊರೇಟರಿ ಆಫ್ ಹಿಂದುತ್ವ. ಸುಳ್ಳು ಹೇಳೋದೇ ಇವ್ರ ಕಸಬು. ಸಾವರ್ಕರ್ ಇದಾರಲ್ಲ, ಅವ್ರು ಇನ್ಸ್ಪೈರ್ ಆಗಿದ್ದಾರೆ ಯಾತ್ರಿಂದ ಗೊತ್ತಾ? ಹಿಟ್ಲರ್ ತತ್ವದಿಂದ. ಹಿಂದುತ್ವ ಹುಟ್ಟಾಕ್ದವ್ರು ಯಾರ್ರಿ ಗೊತ್ತಾ ನಿಮಗೆ? ವಿಷ್ಣು ಸಾವರ್ಕರ್, ಹಿಂದೂ ಮಹಾಸಭಾದವರು. ಸುಳ್ಳು ಹೇಳೋರು, ಮನುವಾದ ಮಾಡೋರು, ಅವ್ರು ಕಂಡ್ರೆ ಕೋಪ ಆಗ್ತಾರೆ. ಅವರು ಅಭಿವೃದ್ಧಿ ಕೆಲಸದಲ್ಲಿ ನಂಬಿಕೆ ಇಲ್ಲ. ನೀವು ಇತ್ತೀಚೆಗೆ ಕಟೀಲ್ ಅನ್ನೋರು
ಲವ್ ಜಿಹಾದ್ ಅದ್ರ ಬಗ್ಗೆ ಮಾತಾಡಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ಈ ಮೇಕ್ಸ್ ಎ ಸ್ಟೇಟ್ಮೆಂಟ್. ಲವ್ ಜಿಹಾದ್ ಬಗ್ಗೆ ಮಾತನಾಡಿ ನೀವು ಹೆಚ್ಚು ಬ್ರಿಡ್ಜ್ ಮಾಡೋದ್ರ ಬಗ್ಗೆ, ರಸ್ತೆ ಮಾಡೋದ್ರ ಬಗ್ಗೆ, ಬಡವರ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡೋ ಅಗತ್ಯ ಇಲ್ಲ ಅಂತ ಹೇಳಿ. ಸೊ ಅಂತ ಫರ್ಮಾನ್ ಕೊಡಿಸಿರೋರು ಏನು ಇವರಿಂದ ಕರಾವಳಿ ಪ್ರದೇಶ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಇರ್ಬೋದು, ದೇಶ ಇರ್ಬೋದು ಅಭಿವೃದ್ಧಿ ಆಗ್ತದೆ. ಮೋದಿ ಅವರು ಪ್ರಧಾನಿ ದೇಶದ ಪ್ರಧಾನಿ, ಅವ್ರ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ರಾಜಕೀಯವಾಗಿ ಬಂದು ಅವರು ಕರ್ನಾಟಕದಲ್ಲಿ ಬಿಜೆಪಿನ ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅಂತಂದರೆ ಅವ್ರು 3 ಸಾರಿ ಬಂದು ಬಿಜೆಪಿ ಬಗ್ಗೆ ಜನರು ಭ್ರಮ ನಿರಸನ ಆಗಿದ್ದಾರೆ.